ಭೂತಾರಾಧನೆ ಉಳ್ಳಾಕುಲು ಬಚ್ಚನಾಯಕ ದೈವಗಳ ರೋಚಕ ಕಥೆ ಭಾಗ 3. ಹೀಗೆ ಅಣ್ಣ ತಮ್ಮ ಉಳ್ಳಾಕುಲು ರಾಜಕುಮಾರರು ಕೊಂಬಾರು ಮಲೆಯ ಕಾಡಿನ ಮಂಚಮ ಎಂಬ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಅಚಾನಕ್ಕಾಗಿ ಒಂದು ದೊಡ್ಡ ಅನಾಹುತವೇ ನಡೆದು ಹೋಗುತ್ತದೆ. ಕೊಂಬಾರಿನ ಅಧಿದೇವತೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನನ್ನು ಒಲಿಸಿಕೊಳ್ಳಲು ಅಲ್ಲಿ ಸಿದ್ದಪ್ಪನೆಂಬ ಬ್ರಾಹ್ಮಣ ಭಕ್ತನೊಬ್ಬ ತಪಸ್ಸು ಮಾಡುತ್ತಿದ್ದ. ಶ್ರೀದೇವಿಯ ಆರಾಧಕರೂ ಆಗಿದ್ದ ಅಣ್ಣ ತಮ್ಮ ಉಳ್ಳಾಕುಲು ರಾಜಕುಮಾರರು ಶ್ರೀ ಸಿದ್ದಪ್ಪನನ್ನು ಅನ್ಯಥಾ ಭಾವಿಸಿ ರುಂಡ ಛೇದನ ಮಾಡಿದಾಗ ದುರ್ಗಾ ಪರಮೇಶ್ವರಿ ದೇವಿಯು ಪ್ರತ್ಯಕ್ಷಳಾಗಿ ಇತ್ತಂಡದವರು ತನ್ನ ಭಕ್ತರಾಗಿರುವ ಕಾರಣ ಉಳ್ಳಾಕುಲು ರಾಜಕುಮಾರರನ್ನು ಕ್ಷಮಿಸಿ ಆಗಿರುವ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಮುಂದೆ ಶ್ರೀ ಸಿದ್ದಪ್ಪರನ್ನು ದೇವರಾಗಿ ಕೊಂಬಾರು ಬೀಡುವಿನಲ್ಲಿ ನೆಲೆಗೊಳಿಸಿ ಅಲ್ಲಿ ಅವರಿಗೆ ಆರಾಧನೆ ನಡೆಯುತ್ತಿರಬೇಕೆಂದು ಸೂಚಿಸಿ ಉಳ್ಳಾಕುಲು ರಾಜಕುಮಾರರಿಗೆ ಅಭಯವನ್ನು ನೀಡಿ ಮಾಯವಾಗುತ್ತಾಳೆ. ಅಲ್ಲಿ ಆ ಸ್ಥಳದಲ್ಲಿ ವಾಸವಿದ್ದ ಮಲೆಕುಡಿಯ ಜನಾಂಗದವರು ಉಳ್ಳಾಕುಲು ರಾಜಕುಮಾರರನ್ನು ಕಂಡು ಭಯಭಕ್ತಿಯಿಂದ ಗೌರವಿಸಿ ಹಲಸಿನ ಹಣ್ಣುಗಳನ್ನು ಎಲ್ಲರಿಗೂ ನೀಡಿ ಸತ್ಕರಿಸಿ ಉಪಚರಿಸುತ್ತಾರೆ. ಮುಂದೆ ಕೊಂಬಾರಿಗೆ ಹೋಗಬೇಕೆನ್ನುವಷ್ಟರಲ್ಲಿ ಕತ್ತಲಾದುದರಿಂದ ಆ ಮಲೆಕುಡಿಯ ಜನರು ಬಿದಿರಿನ ಸೂಟೆಗಳನ್ನು ಮಾಡಿ ರಾತ್ರಿ ಕೊಂಬಾರಿಗೆ ದಾರಿ ತೋರುವ ಹಾದಿಯಲ್ಲಿ ಅಂಚೂರು, ಪೆರುಂದೋಣಿ, ಕಟ್ಟೆ, ಕಂತೋಡಿ, ಕೋಲ್ಪೆ ಮುಗೇರಡ್ಕ, ಕೂತೂರು, ಸರಪ್ಪಾಡಿ, ಕೊಂಬಾರುಗುತ್ತು ಹೀಗೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಕೊಂಬಾರು ಬೀಡುವಿನಲ್ಲಿ ಸಿದ್ದಪ್ಪ ದೇವರಿಗೆ ಗುಡಿಯೊಂದನ್ನು ರಚಿಸಿ ಶ್ರೀ ಸಿದ್ದಪ್ಪರನ್ನು ದೇವಿಯ ಅಣತಿಯಂತೆ ಅಲ್ಲಿ ಪ್ರತಿಷ್ಠಾಪಿಸಿ ನಂತರ ಕೊಂಬಾರಿನ ಬೋಲ್ನಡ್ಕ ಎಂಬಲ್ಲಿ ವಾಸ್ತವ್ಯ ಮಾಡುತ್ತಾರೆ. ದಾರಿ ತೋರಿಸಲೆಂದು ಬಂದಿದ್ದ ಚೋಮ ಎಂಬ ದನ ಕಾಯುವ ಹುಡುಗ ಇವರ ಜೊತೆಯಲ್ಲಿಯೇ ಇರುತ್ತಾನೆ. ಉಳ್ಳಾಕುಲು ರಾಜಕುಮಾರರಿಗೆ ಹಾಗೂ ಅವರ ಸಮೂಹಕ್ಕೆ ಕೆಲ ದಿನಗಳಿಂದ ಬೇಟೆಯ ಶಿಕಾರಿ ಇಲ್ಲದೇ ಇದ್ದುದರಿಂದ ಅವರು ಶಿಕಾರಿಗೆಂದು ಬೇಟೆಗೆ ಹೊರಡುತ್ತಾರೆ. ಗುಂಡಿ ಮಜಲು ಎಂಬ ಪ್ರದೇಶದಲ್ಲಿ ಅವರಿಗೆ ದೊಡ್ಡ ದೊಡ್ಡ ಪ್ರಾಣಿಗಳು ಶಿಕಾರಿಗೆ ಕಾಣಸಿಗುತ್ತವೆ. ಆದರೆ ಇವರು ಎಷ್ಟು ಬಿಲ್ಲು ಹೊಡೆದರೂ ಅಲ್ಲಿ ಶಿಕಾರಿ ಆಗದಿರುವ ಕಾರಣ ಸಂಶಯದಿಂದ ಮತ್ತೆ ಪ್ರಶ್ನಾಚಿಂತನೆ ಇರಿಸಿದಾಗ ಬಿಲ್ಲಿಗೆ ಮುಟ್ಟಿಯಾದುದು ಇವರಿಗೆ ಕಂಡುಬರುತ್ತದೆ. ಆ ತಕ್ಷಣ ಕೋಳಿಯೊಂದರಿಂದ ಅವರುಗಳ ಬಿಲ್ಲಿನ ಮುಟ್ಟಿ ತೆಗೆದು ಅನಂತರ ಬೇಟೆಗೆ ಹೋದಾಗ ಅಲ್ಲಿ ದೊಡ್ಡದೆಯಾದ ಪ್ರಾಣಿಯೊಂದನ್ನು ಅವರು ಬೇಟೆಯಾಡುತ್ತಾರೆ. ಎಲ್ಲ ಸೇರಿ ಅದನ್ನು ಎತ್ತಿಕೊಂಡು ತಮ್ಮ ವಾಸ್ತವ್ಯ ಪ್ರದೇಶವಾದ ಗುಂಡ್ಯ ಕಡೆ ಪ್ರಯಾಣ ಬೆಳೆಸುತ್ತಾರೆ. ದಾರಿ ಮಧ್ಯದಲ್ಲಿ ಸಿಗುವ ಬೈಲೋಳಿ ಎಂಬಲ್ಲಿನ ಬೈಲಮುರ ಎಂಬ ಪ್ರದೇಶದಲ್ಲಿ ಶಿಕಾರಿಯಲ್ಲಿ ದೊರೆತ ಪ್ರಾಣಿಯನ್ನು ಅಲ್ಲಿ ಇರಿಸಿ ರಿಪೇರಿ ಮಾಡುತ್ತಾರೆ. ಇತ್ತ ಉಳ್ಳಾಕುಲು ರಾಜರುಗಳಿಗೆ ಬಾಯಾರಿಕೆಯಾಗಿ ಶುದ್ಧ ನೀರಿಗಾಗಿ ಅಲ್ಲಿನ ಪಾದೆಗೆ ಬಾಣವೊಂದನ್ನು ಬಿಟ್ಟಾಗ ಚೀರು ಚಿಮ್ಮಿ ಆ ನೀರನ್ನು ಉಳ್ಳಾಕುಲು ರಾಜಕುಮಾರರು ಕುಡಿದು ಬಾಯಾರಿಕೆ ತಣಿಸಿಕೊಳ್ಳುತ್ತಾರೆ. ನಂತರ ಸ್ವಚ್ಛ ಮಾಡಿದ ಶಿಕಾರಿಯ ಪ್ರಾಣಿಯೊಂದಿಗೆ ತಮ್ಮ ವಾಸ್ತವ್ಯ ಗುಂಡ್ಯ ಕಡೆ ಪ್ರಯಾಣ ಬೆಳೆಸುತ್ತಾರೆ. ಉಳ್ಳಾಕುಲು ರಾಜಕುಮಾರರು ಗುಂಡ್ಯ ತಲುಪಿದಾಗ ಅಲ್ಲಿಯವರಿಗೆ ಒಂದು ದೊಡ್ಡ ಸಮಸ್ಯೆಯೇ ಎದುರಾಗುತ್ತದೆ. ಗುಂಡ್ಯದಲ್ಲಿ ಅವರಿಗೆ ಎದುರಾದ ಆ ದೊಡ್ಡ ಸಮಸ್ಯೆ ಯಾವುದು? ಅಂದ ಹಾಗೆ ಪ್ರಧಾನಿ ಬಚ್ಚನಾಯಕ ಅಂದರೆ ಯಾರು? ಬಚ್ಚನಾಯಕರ ಭೇಟಿ ಉಳ್ಳಾಕುಲು ರಾಜಕುಮಾರರಿಗೆ ಯಾತಕ್ಕಾಗಿ ಆಗುತ್ತದೆ? ಹಾಗೆಯೇ ಮುಂದೇನಾಯಿತು? ಎಲ್ಲವೂ ಮೂಡಿಬರಲಿದೆ ನಮ್ಮ ಮುಂದಿನ ಅಧ್ಯಾಯದಲ್ಲಿ. ಅಲ್ಲಿಯವರೆಗೆ ಶುಭರಾತ್ರಿ, ಶುಭ ದಿನ. ನೋಡ್ತಾ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನು.